ಅದು 2006ನೇ ಇಸ್ವಿ ಡಿಸೆಂಬರ್ 18ನೇ ತಾರೀಕು ವಿರಾಟ್ ಕೊಹ್ಲಿ ದೆಹಲಿಯ ಪರವಾಗಿ ಕರ್ನಾಟಕದ ವಿರುದ್ಧ ರಣಜಿ ಟ್ರಾಫಿ ಪಂದ್ಯವನ್ನ ಆಡುತ್ತಿದ್ದರು. ಸಾಯಂಕಾಲದ ಹೊತ್ತಿಗೆ 40 ರನ್ ಗಳಿಸಿ ಅಜೇಯರಾಗಿ ಕ್ರೀಸ್ನಲ್ಲಿ ಇದ್ದರು. ಹಾಗೂ ದೆಹಲಿ ತಂಡ ರಣಜಿ ಟ್ರಾಫಿ ಪಂದ್ಯವನ್ನ ಸೋಲುವ ಭೀತಿಯಲ್ಲಿ ಕೂಡ ಇತ್ತು. ಸಾಯಂಕಾಲ ತಂಡ ಜೊತೆ ಇದ್ದಾಗ ಅತ್ಯಂತ ಕಿರಿಯ ವಯಸ್ಸಿನ ವಿರಾಟ್ ಕೊಹ್ಲಿಗೆ ಯಾಕೋ ಸಂಕಟವಾಗುತ್ತಿತ್ತು. ಯಾಕಂದ್ರೆ ಅದು ಮೊದಲ ಪಂದ್ಯವಾಗಿದ್ದರಿಂದ ಹಾಗೆ ಅನಿಸುತ್ತಿತ್ತು ಎಂದು ವಿರಾಟ್ ಕೊಹ್ಲಿ ಅಂದುಕೊಳ್ಳುತ್ತಾರೆ. ಮೇಲಾಗಿ ದೆಹಲಿ ಆ ಪಂದ್ಯವನ್ನು ಸೋಲುವ ಭೀತಿಯಲ್ಲಿ ಕೂಡ ಇತ್ತು. ಮರುದಿನ ಹೇಗಾದರೂ ಮಾಡಿ ಒಳ್ಳೆಯ ರನ್ ಗಳಿಸಬೇಕೆಂದು ತುದಿಗಾಲಲ್ಲಿ ನಿಂತಿದ್ದರು ವಿರಾಟ್ ಕೊಹ್ಲಿ. ಆದರೆ ಅವರಿಗೆ ಮರುದಿನ ಒಂದು ಆಘಾತಕಾರಿ ಸುದ್ದಿ ಬರುತ್ತದೆ ಎಂದು ಯಾವತ್ತೂ ಅಂದುಕೊಂಡಿರಲಿಲ್ಲ. ಮರುದಿನ ಅಂದರೆ 2006 ಡಿಸೆಂಬರ್ 19ನೇ ತಾರೀಕು ಬೆಳಗಿನ ಜಾವ 3 ಗಂಟೆಗೆ ವಿರಾಟ್ ಕೊಹ್ಲಿ ತಂದೆ ಪ್ರೇಮ್ ಕುಮಾರ್ ಕೊಹ್ಲಿಗೆ ತುಂಬಾನೇ ನೋವಾಗಲು ಪ್ರಾರಂಭಿಸುತ್ತದೆ. ಅಂದು ರಾತ್ರಿ ತಮ್ಮ ಕೋಣೆಯಲ್ಲಿ ಲೇಟಾಗಿ ಮಲಗಿದ್ದ ಕಾರಣ ಅವರ ಜೊತೆ ಅವತ್ತು ಯಾರೂ ಇರಲಿಲ್ಲ. ತಮ್ಮ ನೋವನ್ನ ಸಹಿಸಲಾರದೆ ಕೂಗುತ್ತಾರೆ. ಆದರೆ ಎಲ್ಲರೂ ಗಾಢ ನಿದ್ದೆಯಲ್ಲಿ ಮಲಗಿದ್ದರಿಂದ ಯಾರು ಕೂಡ ಅವರ ಹತ್ತಿರ ಬರುವುದಿಲ್ಲ. ಕೊನೆಗೆ ಬ್ರೈನ್ ಸ್ಟ್ರೋಕ್ ನಿಂದ ವಿರಾಟ್ ಕೊಹ್ಲಿ ತಂದೆ ಸಾವನ್ನಪ್ಪುತ್ತಾರೆ. ವಿಷಯ ತಿಳಿದ ವಿರಾಟ್ ಕೊಹ್ಲಿ ಮನೆಗೆ ಧಾವಿಸುತ್ತಾರೆ. ಒಂದು ಕಡೆ ತಂದೆಯ ಸಾವು, ಇನ್ನೊಂದು ಕಡೆ ಚೊಚ್ಚಲ ಪಂದ್ಯದಲ್ಲಿ ಆಡುತ್ತಿದ್ದ ವಿರಾಟ್ ಕೊಹ್ಲಿಗೆ ದೆಹಲಿ ತಂಡವನ್ನ ಸೋಲಿನಿಂದ ಪಾರು ಮಾಡಬೇಕಿತ್ತು. ತಮ್ಮ ಕುಟುಂಬದ ಸದಸ್ಯರ ಸಲಹೆಯೊಂದಿಗೆ ಮೃತದೇಹವು ಮನೆಯಲ್ಲಿ ಇಟ್ಟು ವಿರಾಟ್ ಕೊಹ್ಲಿ ಕ್ರಿಕೆಟ್ ಪಂದ್ಯವನ್ನು ಆಡಲು ಹೋಗುತ್ತಾರೆ. ಅಂದು 90 ರನ್ ಗಳಿಸಿ ದೆಹಲಿ ತಂಡವನ್ನ ಫಾಲೋ ಆನ್ ನಿಂದ ತಡೆದು ತಂಡವನ್ನ ಮುನ್ನುಗ್ಗಿಸುತ್ತಾರೆ. ಸಾಯಂಕಾಲ ವಾಪಸ್ಸು ಬಂದು ತಂದೆಯ ಚಿತೆಗೆ ಬೆಂಕಿಯನ್ನು ಇಡುತ್ತಾರೆ. ಈ ಒಂದು ಕತೆ ಕೇಳಿದರೆ ನಿಜಕ್ಕೂ ಬಾಲಿವುಡ್ ಚಿತ್ರದ ಸನ್ನಿವೇಶ ಮುಂದೆ ಬಂದ ಹಾಗೆ ಅನಿಸುತ್ತದೆ. ಹೌದು, ಹೀಗೆ ಪ್ರಾರಂಭವಾಗಿತ್ತು ಭಾರತದ ಅತ್ಯಂತ ಶ್ರೇಷ್ಠ ಕ್ರಿಕೆಟಿಗ ವಿರಾಟ್ ಕೊಹ್ಲಿಯ ಜೀವನ. ಬನ್ನಿ, ಇಂತಹ ಹಲವಾರು ಕುತೂಹಲಕಾರಿ ಮಾಹಿತಿಯನ್ನ ವಿರಾಟ್ ಕೊಹ್ಲಿಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿರಾಟ್ ಕೊಹ್ಲಿಗೆ ನಂಬರ್ 18 ಅಂದರೆ ಒಂದು ಲಕ್ಕಿ ನಂಬರ್. ಹೌದು, ಇದೇ ಕಾರಣ ಅವರು ತಮ್ಮ ಜರ್ಸಿ ನಂಬರ್ ಕೂಡ 18 ಎಂದು ಹಾಕಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಹುಟ್ಟಿದ್ದು ನವೆಂಬರ್ 5, 1988 ಭಾರತದ ರಾಜಧಾನಿ ನವದೆಹಲಿಯಲ್ಲಿ. ತಂದೆ ಪ್ರೇಮ್ ಕುಮಾರ್ ಕೊಹ್ಲಿ, ತಾಯಿ ಸರೋಜಾ ಕೊಹ್ಲಿ. ಕೊಹ್ಲಿಗೆ ವಿಕಾಸ್ ಎಂಬ ಅಣ್ಣ ಹಾಗೂ ಭಾವನಾ ಎಂಬ ಅಕ್ಕ ಕೂಡ ಇದ್ದಾರೆ. ವಿರಾಟ್ ತಂದೆ ಪ್ರೇಮ್ ಕೊಹ್ಲಿ ಒಬ್ಬ ವೃತ್ತಿಪರ ವಕೀಲರಾಗಿದ್ದರು ಹಾಗೂ ಅವರು ದೆಹಲಿಯ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಇಂತಹ ಒಂದು ಸುಂದರ ಕುಟುಂಬದಲ್ಲಿ ಜನಿಸಿದ ಕೊಹ್ಲಿ ಅವರನ್ನ ಎಲ್ಲರೂ ಚೀಕು ಎಂದು ಕರೆಯುತ್ತಿದ್ದರು. ಕಾರಣ ವಿರಾಟ್ ಕೊಹ್ಲಿ ಚಿಕ್ಕವರಿದ್ದಾಗ ತುಂಬಾ ಮುದ್ದಾಗಿದ್ದರು ಹಾಗೂ ಎಲ್ಲಕ್ಕಿಂತ ಚೂಟಿಯಾಗಿದ್ದರು. ಹೀಗಾಗಿ ಎಲ್ಲರೂ ಅವರನ್ನ ಮುದ್ದು ಮಾಡುತ್ತಿದ್ದರು. ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ. ತಮ್ಮ 3ನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನ ಕರೆದು ಮನೆಯಲ್ಲಿ ಪ್ಲಾಸ್ಟಿಕ್ ಬ್ಯಾಟ್ ಹಿಡಿದು ಬಾಲ್ ಮಾಡುವಂತೆ ಹಠ ಮಾಡುತ್ತಿದ್ದರಂತೆ. ಮುಂದೆ ವಿರಾಟ್ ಕೊಹ್ಲಿ ದೆಹಲಿಯ ಗಲ್ಲಿಗಳಲ್ಲಿ ಆಡುತ್ತಾ ಕಂಡವರ ಮನೆಗಳ ಕಿಟಕಿಯ ಗಾಜುಗಳನ್ನ ಒಡೆದು ಹಾಕುತ್ತಿದ್ದರು. ಆಗ ಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡಿದಾಗ ಕೊನೆಗೆ ತಂದೆ ಇವರನ್ನ ಒಂದು ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಲು ಮುಂದಾಗುತ್ತಾರೆ. ಮೊದಲು ವಿರಾಟ್ ತಂದೆ ಪ್ರೇಮ್ ಕೊಹ್ಲಿಗೆ ವಿರಾಟ್ ಒಬ್ಬ ಒಳ್ಳೆಯ ಆಟಗಾರ ಆಗುತ್ತಾನೆ ಅನ್ನುವ ಭರವಸೆ ಇರಲಿಲ್ಲ. ಯಾಕಂದ್ರೆ ಎಲ್ಲ ಮಕ್ಕಳು ಕ್ರಿಕೆಟ್ ಆಡುವುದು ಸರ್ವೇ ಸಾಮಾನ್ಯ. ಮನೆಯಲ್ಲಿ ಅಥವಾ ಗಲ್ಲಿಯಲ್ಲಿ ಕ್ರಿಕೆಟ್ ಆಡಿ ಬೇರೆಯವರಿಗೆ ತೊಂದರೆ ಕೊಡಬಾರದು ಎಂದು ಸುಮ್ಮನೆ ವೆಸ್ಟರ್ನ್ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸುತ್ತಾರೆ. ವಿರಾಟ್ ಕೊಹ್ಲಿ ತಮ್ಮ ಶಾಲೆಯನ್ನ ವಿಶಾಲ್ ಭಾರತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಮುಂದುವರಿಸುತ್ತಾರೆ. ವಿರಾಟ್ ಕೊಹ್ಲಿಯ ಕೋಚ್ ರಾಜ್ಕುಮಾರ್ ಶರ್ಮಾ ಮೊದಲು ವಿರಾಟ್ ಕೊಹ್ಲಿಯ ಬಗ್ಗೆ ಹಾಗೂ ಅವರ ಆಟದ ಬಗ್ಗೆ ಜಾಸ್ತಿ ಗಮನ ಕೊಡುವುದಿಲ್ಲ. ಸುಮ್ಮನೆ ಈ ಹುಡುಗ ಕಾಟಾಚಾರಕ್ಕೆ ಬಂದಿದ್ದಾನೆ, ಸುಮ್ಮನೆ ಆಡಲಿ ಬಿಡಿ ಎಂದು ಬಿಟ್ಟು ಬಿಡುತ್ತಾರೆ. ಆದರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಬಗ್ಗೆ ಇದ್ದಂತಹ ಆ ಶ್ರದ್ಧೆ ಹಾಗೂ ಆ ಚುರುಕುತನ ಕಂಡು ಅವರು ಅವರ ಬಗ್ಗೆ ಇಂಪ್ರೆಸ್ ಆಗುತ್ತಾರೆ ಹಾಗೂ ಅಲ್ಲಿಂದ ಅವರ ಮೇಲೆ ಹೆಚ್ಚು ಗಮನವನ್ನು ಕೊಡಲು ಪ್ರಾರಂಭಿಸುತ್ತಾರೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ದೆಹಲಿಯ ಅಂಡರ್ 14 ಟೀಮ್ನಲ್ಲಿ ವಿರಾಟ್ಗೆ ಜಾಗ ಸಿಗುವುದಿಲ್ಲ. ಇದನ್ನು ಕಂಡು ವಿರಾಟ್ ತುಂಬಾನೇ ಬೇಜಾರಾಗುತ್ತಾರೆ. ಆದರೆ ಛಲ ಬಿಡದ ವಿರಾಟ್ ಕೊಹ್ಲಿ ಕಷ್ಟಪಟ್ಟು ದೆಹಲಿಯ 15 ವರ್ಷದ ಬಾಲಕ ತಂಡದಲ್ಲಿ ಆಯ್ಕೆಯಾಗುತ್ತಾರೆ. ಮುಂದೆ ವಿರಾಟ್ ಕೊಹ್ಲಿ ಯಾವತ್ತೂ ಹಿಂದಿರುಗಿ ನೋಡಲೇ ಇಲ್ಲ. ಮುಂದೆ ಅವರು ಭಾರತದ ಅಂಡರ್ 19 ಟೀಮ್ನಲ್ಲಿ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿ ಭಾರತಕ್ಕೆ ವಿಶ್ವಕಪ್ ಅನ್ನ ತಂದುಕೊಡುತ್ತಾರೆ. ಅದು 2013 ಸೆಪ್ಟೆಂಬರ್ 14ನೇ ತಾರೀಕು. ವಿರಾಟ್ ಕೊಹ್ಲಿ ತಮ್ಮ ಕ್ರಿಕೆಟ್ ಬಿಡುವಿನಲ್ಲಿ ಕ್ಲಿಯರ್ ಶಾಂಪೂ ಎಂಬ ಒಂದು ಜಾಹೀರಾತಿಗೆ ಶೂಟಿಂಗ್ ಮಾಡಲು ಮುಂಬೈಗೆ ಒಂದು ಸ್ಟುಡಿಯೋಗೆ ಬರುತ್ತಾರೆ.
ಆ ಒಂದು ಜಾಹೀರಾತನ್ನ ಬಾಲಿವುಡ್ನ ಖ್ಯಾತ ನಟಿ ಅನುಷ್ಕಾ ಶರ್ಮಾದೊಂದಿಗೆ ಮಾಡಬೇಕಾಗಿತ್ತು. ವಿರಾಟ್ಗೆ ಕ್ಯಾಮ್ರಾ ಎದುರಿಸುವುದು ನಡುಕ. ಅದರಲ್ಲೂ ಅನುಷ್ಕಾ ಶರ್ಮಾ ಅಂದರೆ ಅವರಿಗೆ ಇನ್ನೂ ಹೆದರಿಕೆ ಆಗುತ್ತಿತ್ತು. ಕಾರಣ ಅವರನ್ನ ಸಿನಿಮಾದಲ್ಲಿ ಮಾತ್ರ ನೋಡಿದ್ದರು. ಆದರೆ ಅನುಷ್ಕಾ ಶರ್ಮಾ ಇವರ ಹೆದರಿಕೆಯನ್ನ ಕಂಡು ಅವರಿಗೆ ಸ್ಫೂರ್ತಿಯನ್ನ ನೀಡುತ್ತಾರೆ ಹಾಗೂ ಹೇಗೆ ಒಂದು ಜಾಹೀರಾತಲ್ಲಿ ಆಕ್ಟ್ ಮಾಡಬೇಕೆಂದು ಕೂಡ ತೋರಿಸಿಕೊಡುತ್ತಾರೆ. ಹೀಗೆ ಆ ಜಾಹೀರಾತಿನೊಂದಿಗೆ ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಸ್ನೇಹಿತರಾಗುತ್ತಾರೆ. ಆಗ ಇಬ್ಬರು ತಮ್ಮ ತಮ್ಮ ಮೊಬೈಲ್ ನಂಬರ್ಗಳನ್ನ ಹಂಚಿಕೊಳ್ಳುತ್ತಾರೆ. ಮುಂದೆ ಪ್ರಾರಂಭವಾಗುತ್ತೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಹೌ ಆರ್ ಯು, ವೇರ್ ಆರ್ ಯು, ಹೌ ಇಸ್ ಲೈಫ್ ಅನ್ನುವ ವಾಟ್ಸಪ್ ಮೆಸೇಜ್ಗಳು ಮತ್ತು ಆಗಾಗ ಒಳ್ಳೆಯ ಕೆಲವು ಸುಂದರ ಜೋಕುಗಳು ಹಾಗೂ ಮೋಟಿವೇಶನ್ ಮೆಸೇಜ್ಗಳು. ಎಲ್ಲರ ಸ್ನೇಹವು ಗೆಳೆತನವು ಪ್ರಾರಂಭವಾಗುವುದೇ ಈ ರೀತಿಯ ಜೋಕುಗಳಿಂದ, ಈ ರೀತಿಯ ಮೆಸೇಜ್ಗಳಿಂದ. ನಿಜ ಹೇಳಬೇಕೆಂದ್ರೆ ಅನುಷ್ಕಾ ಶರ್ಮಾಗೆ ಕ್ರಿಕೆಟ್ ಅನ್ನುವ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ ಹಾಗೂ ಅವರಿಗೆ ಕ್ರಿಕೆಟ್ ಅಂದ್ರೆ ಅಷ್ಟಕ್ಕೆ ಅಷ್ಟೇ. ಅವರಿಗೆ ಕ್ರಿಕೆಟ್ನಲ್ಲಿ ಗೊತ್ತಿರುವ ಒಬ್ಬ ವ್ಯಕ್ತಿ ಅಂದ್ರೆ ಅದು ಮಹೇಂದ್ರ ಸಿಂಗ್ ಧೋನಿ ಮಾತ್ರ ಆಗಿದ್ದರು. ಒಮ್ಮೆ ಮುಂಬೈಗೆ ಪಂದ್ಯವನ್ನು ಆಡಲು ಬಂದಾಗ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಅವರಿಗೆ ಮೆಸೇಜ್ ಮಾಡುತ್ತಾರೆ, ತಾವು ಮುಂಬೈಯಲ್ಲಿ ಇದ್ದೀನಿ, ನೀವು ಯಾಕೆ ಪಂದ್ಯವನ್ನು ನೋಡಲು ಬರಬಹುದಲ್ಲ ಎಂದು ಹೇಳುತ್ತಾರೆ. ಕೊನೆಗೆ ಅನುಷ್ಕಾ ಕ್ರಿಕೆಟ್ ನೋಡುವ ಮನಸ್ಸಿಲ್ಲಿದ್ದರೂ ತಮ್ಮ ಶೂಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಅವತ್ತು ವಿರಾಟ್ ಭೇಟಿಯಾಗಲು ಪಂದ್ಯ ನೋಡಲು ಹೋಗುತ್ತಾರೆ. ಪಂದ್ಯ ಮುಗಿದ ನಂತರ ವಿರಾಟ್ ಹಾಗೂ ಅನುಷ್ಕಾ ಒಂದು ಹೋಟೆಲ್ನಲ್ಲಿ ಯಾರಿಗೂ ಗೊತ್ತಿರದ ಹಾಗೆ ಡಿನ್ನರ್ ಮಾಡಲು ಹೋಗುತ್ತಾರೆ. ವಿಚಿತ್ರ ಅಂದ್ರೆ ನೋಡಿ, ಆ ಒಂದು ಡೈನಿಂಗ್ ಟೇಬಲ್ ಮೇಲೆ 20 ನಿಮಿಷಗಳ ಕಾಲ ಒಬ್ಬರನ್ನೊಬ್ಬರು ಏನೂ ಮಾತನಾಡಿಸುವುದೇ ಇಲ್ಲ. ಆ ಇಬ್ಬರ ಮೌನವೇ ಒಂದು ಹೊಸ ಲೋಕವನ್ನ ಸೃಷ್ಟಿಸಿತ್ತು. ಆ ಮೌನವೇ ಹಲವಾರು ಫೀಲಿಂಗ್ಸ್ಗಳನ್ನ ಕಣ್ಣುಗಳ ಮೂಲಕವೇ ಹೇಳುತ್ತಿತ್ತಂತೆ. ಆ ಒಂದು ಗಳಿಗೆ ಅವರಿಬ್ಬರಿಗೆ ಗೊತ್ತಾಗಿದ್ದು ತಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸುತ್ತಿದ್ದಾವೆ ಎಂದು. ಆದ್ರೆ ಆ ಮೌನವೇ ಚೆನ್ನಾಗಿತ್ತು. ಇಬ್ಬರು ಕೂಡ ಹೆಚ್ಚು ಮಾತನಾಡುವುದಿಲ್ಲ. ಊಟವನ್ನು ಆರ್ಡರ್ ಮಾಡಿದರೂ ಕೂಡ ಕೇವಲ ನಾಮಕೆ ವಾಸ್ತೆ ಸ್ವಲ್ಪ ತಿಂದು ಅಲ್ಲಿಂದ ಇಬ್ಬರು ತಮ್ಮ ತಮ್ಮ ಹೋಟೆಲ್ಗೆ ವಾಪಸ್ಸು ಹೋಗುತ್ತಾರೆ. ಮುಂದೆ 1 ವಾರವರೆಗೂ ಇಬ್ಬರು ಮೆಸೇಜ್ ಕೂಡ ಮಾಡುವುದಿಲ್ಲ, ಫೋನ್ ಕೂಡ ಮಾಡುವುದಿಲ್ಲ. ವಿಚಿತ್ರ ಏನಂದ್ರೆ ಮುಂದಿನ ಪಂದ್ಯ ಅಹಮದಾಬಾದ್ನಲ್ಲಿತ್ತು. ವಿರಾಟ್ಗೆ ಹೇಳಿದ ಹಾಗೆ ಅನುಷ್ಕಾ ಆ ಪಂದ್ಯವನ್ನು ನೋಡಲು ಬರುತ್ತಾರೆ. ಪಂದ್ಯ ಮುಗಿದ ಮೇಲೆ ದಿಢೀರಂತ ವಿರಾಟ್ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಅಷ್ಟೇ, ಅವರ ಕಣ್ಣುಗಳು ಅವರಿಬ್ಬರ ಪ್ರೀತಿಯನ್ನ ಹೇಳಿಕೊಂಡು ಬಿಟ್ಟಿದ್ದವು. ಮತ್ತೆ ಸಾಯಂಕಾಲ ಒಂದು ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡುತ್ತಾ ಒಬ್ಬರಿಗೊಬ್ಬರು ತಮ್ಮ ಪ್ರೀತಿಯನ್ನ ಪರಸ್ಪರವಾಗಿ ಹಂಚಿಕೊಳ್ಳುತ್ತಾರೆ. ಹೀಗೆ ಪ್ರಾರಂಭವಾದ ವಿರಾಟ್ ಅನುಷ್ಕಾ ಪ್ರೀತಿ ಡಿಸೆಂಬರ್ 11, 2017ರಂದು ಇಟಲಿಯ ಫ್ಲೋರೆನ್ಸ್ ನಗರದಲ್ಲಿ ತಮ್ಮ ಅತ್ಯಂತ ನಿಕಟವರ್ತಿಗಳ ಸಮ್ಮುಖದಲ್ಲಿ ಮದುವೆಯಾಗುತ್ತಾರೆ. ಅವರಿಗೆ ವಾಮಿಕಾ ಎನ್ನುವ ಮಗಳು ಕೂಡ ಇದ್ದಾಳೆ. ವಾಮಿಕಾ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಸುಂದರ ದೇವತೆ ಎಂದರ್ಥ. ವಿರಾಟ್ ಕೊಹ್ಲಿಗೆ ಮಹಾದೇವ ಅಂದರೆ ಶಿವ ಎಂದರೆ ತುಂಬಾ ಇಷ್ಟ ಹಾಗೂ ಅವರ ಮೇಲೆ ತುಂಬಾನೇ ಭಕ್ತಿ. ಯಾವಾಗಲೂ ಅವರು ಮೆಡಿಟೇಷನ್ ಅನ್ನ ಶಿವನ ಮುಂದೆನೆ ಮಾಡುತ್ತಾರೆ. ಅವರು ತಮ್ಮ ಎದೆಯ ಮೇಲೆ ಶಿವ ಹಾಗೂ ಓಂ ಎನ್ನುವ ಟ್ಯಾಟೂಗಳನ್ನು ಹಾಕಿದ್ದಾರೆ. ಜೊತೆಗೆ ತಮ್ಮ ತಂದೆ ತಾಯಿಯನ್ನು ಗುರುತಿಸುವಂತಹ ಒಂದು ಟ್ಯಾಟೂವನ್ನು ತಮ್ಮ ಮೈ ಮೇಲೆ ಹಾಕಿಕೊಂಡಿದ್ದಾರೆ. 2018 ನಂತರ ವಿರಾಟ್ ಕೊಹ್ಲಿ ಸಂಪೂರ್ಣವಾಗಿ ಶಾಕಾಹಾರಿಯಾಗಿದ್ದಾರೆ. ಅವರು ಅಲ್ಲಿಂದ ಯಾವತ್ತೂ ಮಾಂಸವನ್ನ ಮುಟ್ಟಿಲ್ಲ. ಭಾರತ ಕ್ರಿಕೆಟ್ ತಂಡಕ್ಕೆ ಹಲವಾರು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿರುವ ಸಾಧನೆ ವಿರಾಟ್ ಕೊಹ್ಲಿ ಇದೆ. ಅವರ ಜೀವನ ಇದೇ ರೀತಿ ಸುಂದರವಾಗಿರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ.